ಈ ನೇಟ್ ಎನ್ನುವಂತ ಎಕ್ಸಾಮ್ ಏನಿದೆ ಈಗಾಗಲೇ ಪೇಪರ್ ಲೀಕ್ ಆಗಿದೆ. ಯಾರಿಗೆ ಇದರಿಂದ ತೊಂದರೆ ಆಗ್ತಿದೆ? ಬಡ ಮಕ್ಕಳಿಗೆ. ಬಹುಶಃ ಒಂದು ನೀಟಿಗಾಗಿ 25 ತಿಂಗಳಿಂದ 2 ವರ್ಷದ ತನಕ ಕೂತ್ಕೊಂಡು ಓದ್ತಾರೆ. ಮಕ್ಕಳ ಜೊತೆ ಅವರ ಹೆತ್ತವರು ಕೂಡ ಅವರಿಗೆ ಎಷ್ಟು ಬೇಕು ಅಷ್ಟು ಕಷ್ಟ ಪಡ್ತಾರೆ. ಕೋಚಿಂಗ್ ತಗೊಳ್ಬೇಕು, ಕೋಚಿಂಗ್ಗೆ ಲಕ್ಷಗಟ್ಟಲೆ ಹಣ ಹಾಕ್ಬೇಕು, ಅದರ ಜೊತೆ ಮಕ್ಕಳ ಜೊತೆ ಕೂತು ರಾತ್ರಿ ಹಗಲೆನ್ನದೆ ಓದ್ಬೇಕು. ಈಗ ಲೀಕ್ ಆಗಿದೆ ಪೇಪರ್. ಇದಕ್ಕೆ ಏನು ಇವರು ಪರಿಹಾರ ಕೊಡ್ತಾರೆ? ತಂತ್ರಜ್ಞಾನ ಇದೆ, ಇದಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಪೇಪರ್ ಲೀಕಿಗೆ ಯಾರು ಹೊಣೆ? ಈಗ ಲಕ್ಷಾಂತರ ಪ್ರೊಫೆಷನಲ್ ಎಕ್ಸಾಮ್ಗಳನ್ನು ಕಮರ್ಷಿಯಲೈಸ್ ಮಾಡಿ ಅದಕ್ಕೆ ಆದಷ್ಟೇ ಕೋಚಿಂಗ್ ಎನ್ನುವ ಮಾಫಿಯಾಗಳು ಬಂದು ವಿದ್ಯಾರ್ಥಿಗಳ ಜೀವನವನ್ನು ಈಗ ಏನಾಗಿದೆ, ಬರಿದಾಗಿದೆ. ಪಾಪ ಮಕ್ಕಳು ಓದ್ತಾರೆ, ಎಷ್ಟು ಓದ್ಲಿಕ್ಕಿದೆ ಅಂತ ಲೈಬ್ರರಿಗಳಲ್ಲಿ ಹೋಗಿ ನೀವು ನೋಡಿ. ಆ ದೊಡ್ಡ ದೊಡ್ಡ ಬುಕ್ ಇಟ್ಕೊಂಡು ಅಷ್ಟೇ ಓದಿ ರಾತ್ರಿ ಹಗಲು 2 ಗಂಟೆಗೆ ಎದ್ದು ಓದಿ ಲೈಬ್ರರಿಗಳಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ವಿದ್ಯಾರ್ಥಿಗಳ ಕಷ್ಟ. ಪಾಪ ಚಿಕ್ಕ ಮಕ್ಕಳು PUC ಆದ ನಂತರ ಅವ್ರಿಗೆ ಎಷ್ಟು ಇದಿರ್ತದೆ ಹೇಳಿ? ಮನೆಯಲ್ಲಿ ಮುದ್ದು ಮಾಡಿ ಸಾಕಿರ್ತಾರೆ. ನಿನ್ನೆ ತಾನೇ ರಾಜಸ್ಥಾನದಲ್ಲಿ ಒಬ್ಬ ಹುಡುಗ ಆತ್ಮಹತ್ಯೆ ಅಂತ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಂಡಿದ್ದಾನೆ. ಯಾರಿಗೆ ಇದರಿಂದ ಲಾಸ್? ಪಾಪ ಎತ್ತವರು ಸಾಲ ಮೂಲ ಮಾಡಿ ಮನೆ ಮಠ ಮಾರಿ ಅವರಿಗೆ ಏನು ಕೋಚಿಂಗ್ ಕೊಟ್ಟು ಅವರು ವೈದ್ಯರಾಗ್ತಾರೆ ಅನ್ನೋ ಒಂದು ಕನಸನ್ನು ಕಂಡಿರ್ತಾರೆ. ಅಂತಹ ಕನಸುಗಳು ಇಂದು ಕಮರಿ ಹೋಗ್ತವೆ. ಇನ್ನೊಮ್ಮೆ ಅವರಿಗೆ ಎಕ್ಸಾಮ್ ಮಾಡಿ ಬರೆಯುವಂತಹ ತಾಕತ್ತು ಅವರಿಗೆ ಇದೆಯಾ? ಪಾಪ ಎಲ್ಲಿಗೆ ಎಕ್ಸಾಮ್ ಆಯ್ತು, ಇನ್ನೇನು ವೈದ್ಯಕೀಯ ಕಾಲೇಜಿಗೆ ಹೋಗ್ಬೇಕು ಅಂತ ಹೇಳಿ ಎಷ್ಟೋ ಕನಸು ಕಂಡಂತಹ ವಿದ್ಯಾರ್ಥಿಗಳ ಕನಸುಗಳು ಇಂದು ಕಮರಿ ಹೋಗಿದೆ. ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ. ಯುವ ಜನತೆ ಹೆಚ್ಚಾಗಿರುವಂತ ನಮ್ಮ ಭಾರತ ದೇಶದಲ್ಲಿ ಇಂತಹ ಘಟನೆಗಳು ಮರುಕಳಿಸಿದ್ದಾರೆ. ಯುವ ಜನತೆ ಏನ್ ಮಾಡ್ಬೇಕು? NSI ಸಂಘಟನೆ ಇಂತಹ ಒಂದು ಪ್ರತಿಭಟನೆ ಮಾಡಿ ಇವತ್ತೊಂದು ಒಳ್ಳೆಯ ಕೆಲಸ ಮಾಡ್ತಿದೆ. ಇನ್ನು ಕೂಡ ವಿದ್ಯಾರ್ಥಿಗಳ ಪರವಾಗಿ ನಿಂತು NSI ಘಟಕವು ಆದಷ್ಟು ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿಗಳ ಯಶಸ್ಸಿಗೆ, ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದ ಪ್ರಜ್ವಲಕ್ಕಾಗಿ ಅವರು ಹೋರಾಡ್ತಿದ್ದಾರೆ. ನಿಮಗೆಲ್ಲರಿಗೂ ಧನ್ಯವಾದಗಳು.